ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಹಲೋ ನಮಸ್ತೆ. ಬಡ್ಡಿ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಬಡ್ಡಿ ಮಾಫಿಯಾದ ಬಗ್ಗೆ ಈ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಮೀಟರ್ ಬಡ್ಡಿಯ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಊಹೆಯನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ ಮತ್ತು ಸರ್ಕಾರ ಕೂಡ ಮೀಟರ್ ಬಡ್ಡಿ ದಂಧೆಗಳನ್ನ ಕಡಿವಾಣ ಹಾಕೋದಕ್ಕೆ ಪ್ರಯತ್ನಗಳನ್ನ ಮಾಡಿದೆ. ಅಲ್ಲಲ್ಲಿ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಉಳಿದ ಜಿಲ್ಲೆಗಳಲ್ಲಿ ಈ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಸರ್ಕಾರ ಆರಂಭಿಸಿದೆ. ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದೆ. ಆದ್ರೆ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಸರ್ಕಾರ ಕೊಟ್ಟಿರುವಂತ ಆದೇಶ ಪಾಲನೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರೆ ಇಲ್ಲ ಅನ್ನುವ ಉತ್ತರವೇ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ನಾವು ಹೇಳಬೇಕಾಗತ್ತೆ, ಉಳಿದ ಜಿಲ್ಲೆಯಲ್ಲಿ ಮಾತ್ರ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ, ಇಲ್ಲಿ ಇಲ್ಲ ಅಂತ ಕೇಳಿದ್ರೆ ಇಲ್ಲ, ಇಲ್ಲೂ ನಡೀತಾ ಇದೆ. ಬಟ್ ಇಲ್ಲಿ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರತೆಯನ್ನ ತೋರಿಸ್ತಾ ಇಲ್ಲ ಅನ್ನುವಂತ ಆರೋಪಗಳು ಜನಮಾನಸದಿಂದ ಕೇಳಿ ಬರ್ತಾ ಇದೆ. ಬಡ್ಡಿ ವ್ಯಾಪಾರಿಗಳು ಅಲ್ಲಲ್ಲಿ ವ್ಯಾಪಾರ ತಮ್ಮ ದಂಧೆಯನ್ನ ಮಾಡ್ತಾನೆ ಇದ್ದಾರೆ. ಅವರಿಗೆ ಯಾವ ಭೀತಿ ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಯಾಕೆ ಈ ನಿರ್ಲಕ್ಷ್ಯ ಅನ್ನುವಂಥದ್ದು ನಾವು ಮಾತಾಡಬೇಕಾದಂಥದ್ದು ಮತ್ತು ಬಡ್ಡಿ ದಂಧೆ ನಿಮ್ಮ ಊರಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ತಮ್ಮ ಕರೆ ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಇಬ್ಬರು ಅತಿಥಿಗಳು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಧರ್ಮೇಂದ್ರ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಧರ್ಮೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಜಿಲ್ಲೆಯ ಖ್ಯಾತ ವಕೀಲರು ದಿನೇಶ್ ಹೆಗಡೆ ಉಳೆಪ್ಪಾಡಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದನ್ನ ನಾವು ಕಾಣ್ತಾ ಇಲ್ಲ. ಉಳಿದ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಹಾಯವಾಣಿ ಅಂತ ಮಾಡ್ತಾ ಇದೆ. ಬಡ್ಡಿ ದಂಧೆ ಮಾಡ್ತಾ ಇರೋರ ಬಗ್ಗೆ ಮಾಹಿತಿ ನಮಗೆ ಕೊಡಿ, ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತ ಒಂದು ಪ್ರಕಟಣೆಯನ್ನ ಕೊಡುವಂತ ಕೆಲಸಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸೀರಿಯಸ್ನೆಸ್ ಇಲ್ಲ. ಅಂದ್ರೆ ಇದನ್ನ ನಾವು ಹೇಗೆ ತಿಳ್ಕೊಳ್ಬೇಕು? ಇಲ್ಲಿ ಬಡ್ಡಿ ದಂಧೆಯೇ ನಡೀತಾ ಇಲ್ಲ ಅಂತ ತಿಳ್ಕೋಬೇಕು, ಅಥವಾ ಬಡ್ಡಿ ದಂಧೆ ನಡೀತಾ ಇದ್ರೂ ಕೂಡ ಆ ಬಗ್ಗೆ ಕ್ರಮ ಕೈಗೊಳ್ಳುವಂತ ಒಂದು ಇಚ್ಛಾಶಕ್ತಿ ನಮ್ಮ ಇಲಾಖೆಗಳಿಗಾಗಿರ್ಬೋದು, ನಮ್ಮ ನಾಯಕರಿಗೆ ಇಲ್ಲ ಅಂತ ತಿಳ್ಕೋಬೇಕು? ಇಲ್ಲ, ಖಂಡಿತವಾಗಿ ಸಹ ವಿಚಾರವನ್ನು ಸ್ವಲ್ಪ ಚಿಂತನೆ ಮಾಡುವಂಥದ್ದು ಅಗತ್ಯ ಕೂಡ ಇದೆ. ನಾನು ಅನೇಕ ಇಂಥ ಕಾರ್ಯಕ್ರಮಗಳು ಹೇಳಿದ್ದೆ. ಪೊಲೀಸ್ನವರೇ ನೇರವಾಗಿ ಬಡ್ಡಿ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ, ಮತ್ತು ಪೊಲೀಸ್ನವರು ರಕ್ಷಣೆ ವ್ಯಾಪ್ತಿಯನ್ನು ಬಿಟ್ಟು ರಿಕವರಿ ವ್ಯಾಪ್ತಿಯೊಳಗಡೆ ಬರ್ತಾ ಇದ್ದಾರೆ. ನಾನು ಅದನ್ನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ಅದರ ನೆಕ್ಸ್ಟ್ ಡೇನೇ UT ಖಾದರ್ನವರು ಒಂದು ಹೇಳಿಕೆಯಲ್ಲಿ ಕೊಟ್ಟರು, ಪೊಲೀಸ್ನವರು ರಿಕವರಿಯಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಗಿರುವಾಗ ಪೊಲೀಸ್ನವರೇ ಬಡ್ಡಿ ವ್ಯವಹಾರ ಮಾಡುವಾಗ ಯಾರನ್ನು ಹಿಡಿದು ತರಲಿ? ಪೊಲೀಸ್ನವರು ಹುಡಕ್ಕಾಗುತ್ತಾ? ಆದ್ದರಿಂದ ನಮ್ಮಲ್ಲಿ ಏನಾಗಿದೆ, ಉಭಯ ಜಿಲ್ಲೆಗಳಲ್ಲಿ ಇದರ ವಿಚಾರಗಳಲ್ಲಿ ಸಂಘ ಸಂಸ್ಥೆಗಳು ಮತ್ತು ವಕೀಲರು ಎಲ್ಲ ಗಮನಾರ್ಹವಾಗಿ ಗಮನ ಹರಿಸಬೇಕು. ಮತ್ತು ಈ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೆಣ ಬೀಳೋದ್ರೊಳಗೆ ಏನು ಡೌಟ್. ಅಂದ್ರೆ ಧರ್ಮೇಂದ್ರ ಅವರು, ಉಳಿದ ಜಿಲ್ಲೆಗಳಲ್ಲಿ ರೈತರು ಸೂಸೈಡ್ ಮಾಡಿಕೊಂಡ್ರು, ಆ ಕಾರಣಕ್ಕಾಗಿ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಜಿಲ್ಲೆಯಲ್ಲಿ ರೈತರು ಸೂಸೈಡ್ ಮಾಡಿಕೊಳ್ಳಿಲ್ಲ, ಆದ್ರೆ ಬಡ್ಡಿ ದಂಧೆಗೆ ಬಿದ್ದು ಬಹಳಷ್ಟು ಜನ ಸೂಸೈಡ್ ಮಾಡಿದಂತ ಉದಾಹರಣೆಗಳಿದಾವೆ. ಇನ್ನೂ ಕೂಡ ಸರ್ಕಾರದ ಸುತ್ತೋಲೆ, ಸರ್ಕಾರದ ಆದೇಶ ಬಂದರೂ ಕೂಡ ಇನ್ನು ಮೀನಾಮೇಷ ಎಣಿಸ್ತಾ ಇರೋದರ ಬಗ್ಗೆ ಡೌಟ್, ಅನುಮಾನ ಬರ್ತಾ ಇದೆ. ಅಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಈ ಸಮಸ್ಯೆಯನ್ನು ಎದುರಿಸಿ ನಿಲ್ಲುವಷ್ಟು ಶಕ್ತರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು. ಆದ್ರಿಂದ ಇಲ್ಲಿ ಸುಸೈಡ್ ಸ್ವಲ್ಪ ಕಡಿಮೆ ಆಗಿದೆ. ಶೈಲೇಶ್ ಅನ್ನುವಂತ ಒಬ್ಬ ವ್ಯಕ್ತಿ ತನ್ನ ಮನೆಯವರಿಗೆ ನೇಣ ಹಾಕೊಂಡು ಸತ್ತಂತ ಉದಾಹರಣೆ ಇದೆ. ಅಂಕಿಅಂಶಗಳ ಪ್ರಕಾರ ಗಮನಿಸಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಂದ್ರೆ ಉಭಯ ಜಿಲ್ಲೆಗಳಲ್ಲಿ ಕಡಿಮೆ ಇದೆ. ಆದ್ರೆ ಹೆಚ್ಚು ದಿನ ಇಲ್ಲ ಇದಕ್ಕೆ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೆ, ಈ ಪ್ರೈವೇಟ್ ಕಂಪನಿಗಳು ಕೇವಲ ಬಡ್ಡಿಯನ್ನ ರಿಜಿಸ್ಟ್ರೇಷನ್ ಮಾಡದೆ ಕೊಡೋರು ಅಲ್ಲದೆ, ರಿಜಿಸ್ಟ್ರೇಷನ್ ಮಾಡಿಕೊಂಡವರಲ್ಲದೆ ಕೆಲವೊಂದು ಕಂಪನಿಗಳು ಅಲ್ಲದೆ ಕೆಲವೊಂದು ಖಾಸಗಿ ಬ್ಯಾಂಕ್ಗಳು ಜನರನ್ನ ಲೂಟುಮಾರಿ ಮಾಡ್ತಾ ಇದೆ. ಇದರ ಬಗ್ಗೆ ಗಮನವನ್ನು ಸೆಳೆಯುವ ಅವಶ್ಯಕತೆ ಖಂಡಿತ ಇದೆ. ಯಾಕೆಂದ್ರೆ ಈ ಪ್ರೈವೇಟ್ ಕಂಪನಿಗಳು, ಯಾಕೆಂದ್ರೆ ಉದಾಹರಣೆಗೆ ಅನೇಕ ರಾಜಕಾರಣಿಗಳ ಕೃಪಾಟಾಕ್ಷದಿಂದ ಬೆಳೆಯುವಂಥ ಕೆಲವು ಕಂಪನಿಗಳಿದೆ, ರಾಷ್ಟ್ರವ್ಯಾಪಿ ನಡೆಯುವಂಥದ್ದು. ಇವರ ಹಗಲ್ದೊರಡೆ ಬಗ್ಗೆ ಯಾರಿಗೂ ಗಮನ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದೊಂದು ದಿನಗಳು ಇದೇ ದೊಡ್ಡ ಸಮಸ್ಯೆ ಆಗುತ್ತೆ. ಎಸ್ ಸರ್, ಏನ್ ಹೇಳ್ತೀರಿ? ಅಂದ್ರೆ ಸರ್ಕಾರ ಕೊಟ್ಟಂತ ಆದೇಶ ಏನಿದೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಲನೆ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಸೀರಿಯಸ್ನೆಸ್ ಕಾಣಿಸ್ತಾ ಇಲ್ಲ ಉಳಿದ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ. ಯಾಕೆ ಇರಬಹುದು? ಉಳಿದ ಜಿಲ್ಲೆಯನ್ನು ನೀವು ನೋಡಿದ್ರೆ ನಾವು ಅದರ ಲಾಜಿಕ್ ಅನ್ನು ತಿಳ್ಕೊಳ್ಬೇಕಾಗುತ್ತೆ. ಉಳಿದ ಜಿಲ್ಲೆಯಲ್ಲಿ ಹೆಚ್ಚಿನವರು ಕೃಷಿಕರು, ಕೃಷಿಯನ್ನ ಉದ್ಯೋಗವನ್ನಾಗಿಸ್ಕೊಂಡವರು. ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಹೇಗೆ ಅಂದ್ರೆ ಕೃಷಿ ಅವರಿಗೆ ಊಟಕ್ಕೆ ಮಾತ್ರ ಬೇಕಾಗುವಷ್ಟು, ಇಲ್ಲಿ ಕೃಷಿಯನ್ನು ಉದ್ಯೋಗವನ್ನ ಮಾಡಿಲ್ಲ. ಶಿವಮೊಗ್ಗ ಅಥವಾ ಇತರ ಜಿಲ್ಲೆಗಳನ್ನ ನಾವು ನೋಡಿದ್ರೆ ಅಲ್ಲಿ ಎಷ್ಟು ಎಕರೆ, ಒಬ್ಬರಿಗೆ 25, 30, 50 ಎಕರೆ, 100 ಎಕರೆ ಎಲ್ಲ ಇದೆ.
ಈ ದಕ್ಷಿಣ ಕನ್ನಡ ಇರುವಂಥದ್ದೇನೋ ಒಂದು ಅರ್ಧ ಎಕರೆ, 1 ಎಕರೆ, 2 ಜಾಸ್ತಿ ಅಂದರೆ 5 to 10 acres ಇರುವಂಥ ಕೃಷಿ. ಅದು ಕೂಡ ಯಾವುದು ಕೃಷಿ ಮಾಡುವಂಥ ಕೃಷಿ ಚಟುವಟಿಕೆ ಇಲ್ಲ. ಆದರೆ ಇದಕ್ಕೆ ಪೂರಕವಾಗಿ ಹೇಳುವುದಿದ್ರೆ ಇಲ್ಲಿ ಜನರು ಎಲ್ಲ ಕೂಡ ಮುಂಬೈಗೆ ಒಂದು ಡಿಪೆಂಡ್ ಆಗಿರೋ, ಇಲ್ಲಿ ಸಸ್ಟೈನೇಬಿಲಿಟಿ ಅಂತ ಹೇಳಿದ್ರು, ಅಂದರೆ ಅವರಿಗೆ ಏನೋ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನಿಜ. ಹೇಗಂದರೆ ಈ ಕಡೆಯಿಂದ ಹಣ ತಗೊಳ್ತಾರೆ, ಬಾಂಬೆಯಿಂದ ಯಾರೋ ರಿಲೇಟಿವ್ ಅಲ್ಲಿ ಕೇಳಿಕೊಂಡು ಹೊಂದಾಣಿಕೆ ಮಾಡೋದು. ಇಲ್ಲಿ ನಾವು ನೋಡಬೇಕಾದ ದೃಷ್ಟಿಕೋನ ಹೇಗಂದ್ರೆ ಇಲ್ಲಿ ಸುಸೈಡ್ ಮಾಡಿಲ್ಲ ಅಂತಲ್ಲ, ಎಷ್ಟೋ ಮಂದಿ ಸುಸೈಡ್ ಮಾಡಿದ್ದಾರೆ. ಮಾಡಿದಂತ ವಿಚಾರಗಳನ್ನ ಪೊಲೀಸರು ಕಡೆಗಣಿಸಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯಾವ ರೀತಿ ಕಡೆಗಣಿಸಿದ್ದಾರೆ? ಇಲ್ಲಿ ಆಗುವಂತ ಸುಸೈಡ್ಗಳನ್ನ ಮನೆಯ ಒಂದು ಮನೆಯಲ್ಲಿ ಆಗಿರುವಂತಹ ಜೀವನದಲ್ಲಿ ಜಿಗುಪ್ಸೆ ಅಂತ ಒಂದು ಲೈನ್ ಆನ್ಸರ್ ಸಿಗುತ್ತೆ ನಮಗೆ. ಜಿಗುಪ್ಸೆ, ಫೈನಾನ್ಷಿಯಲ್ ಲಾಸ್ ಕೂಡ ಅಂತಲೂ ಬಂದಿದೆ. ಇಲ್ಲಿ ಕೂಡ ಲೇಡಿ ಹಿಲ್ ಉರಸ್ವರ ಹತ್ತಿರ ಆಗಿದೆ ಒಂದು. ಅದೇ ತಾವು ಹೇಳಿದ ನಿರ್ಮಾಲಕದಲ್ಲಿ ಆಗಿದೆ. ಇತ್ತೀಚೆಗೆ ಒಬ್ಬ ಇವರು ನಮ್ಮ ಬಂಗಾರದ ಅಂಗಡಿಯವರೊಬ್ರು ಕೂಡ ಸುಸೈಡ್ ಮಾಡಿರೋದು ಇದೆ. ಅವರು ಕಾರ್ನಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಆಗ್ತದೆ? ಇಲ್ಲಿ ಏನಂದ್ರೆ ಇರುವಂತಹ ವಿಚಾರ ಬಡ್ಡಿಯ ವ್ಯವಹಾರದ ರೀತಿಗಳು ನಮ್ಮ ಅದಕ್ಕೆ ಬರಬೇಕು. ಈಗ ನನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ, ನಾನು ಅದನ್ನ ಬಡ್ಡಿಗೆ ಬಿಡಬೇಕು ಅಂತ ಆದ್ರೆ ಏನು ಫಾಲೋ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಅಂದ್ರೆ ಇಲ್ಲಿ ನಾಯಿ ಕೊಡೆಗಳಂತೆ ಬಡ್ಡಿಗೆ ಕೊಡುವಂತ ವ್ಯಾಪಾರಿಗಳಿದ್ದಾರೆ. ಸೊ ಅವರು ಫಾಲೋ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕೇಳ ಬರುತ್ತೆ. ಅಂದ್ರೆ ಮನೆಗೆ ಬರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ತಮಿಳನ್ಸ್ ಮನೆಗೆ ಬಂದು ಬಡ್ಡಿ ಕೊಡುವಂತ ಕೆಲಸ, ಬಡ್ಡಿಗೆ ದುಡ್ಡು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವು ಹೇಳಿದ್ದು ತಮಿಳು ಅಂತ ಶಬ್ದ ತೆಗೆದಿಂದ ತಮಿಳ್ನಾಡಿನಲ್ಲಿ ಮತ್ತು ಇಲ್ಲೂ ಕೂಡ ತಮಿಳ್ನಾಡಿನಲ್ಲಿ ಇದ್ದ ಎಲ್ಲ ಮೂಲ ಇರುವುದು ತಮಿಳ್ನಾಡು. ಅಲ್ಲಿ ಪಟ್ಟಿ ಅಂತ ಹೇಳುವಂತ ಬಡ್ಡಿ ಅಂದ್ರೆ ಪಟ್ಟಿ. ಅದು ತಾಂಡ ಪಟ್ಟಿ, ಕೆಲವು ಒಂದು 7 ರೀತಿಯ ಪಟ್ಟಿ ಅಂತ ಇರುತ್ತೆ ಬಡ್ಡಿ. ಆ ಬಡ್ಡಿಯ ವಿಧಗಳನ್ನ ನೋಡಿದ್ರೆ ಇಲ್ಲಿ ಅದೇ ರೀತಿ ಬೆಳೆದು ಹೋಗಿದೆ. ದಿನದ ಬಡ್ಡಿ ಆಯ್ತಾ, ಆ ನಂತರ ಇಷ್ಟು ಲಿಮಿಟೆಡ್ ಪೀರಿಯಡ್ ಬಡ್ಡಿ, ಸ್ಮಾಲ್ ಸಣ್ಣ ಅಮೌಂಟಿನ ಬಡ್ಡಿ, ಅದೇ ರೀತಿ ಒಂದು ಫಿಕ್ಸ್ಡ್ ಲಾಂಗ್ ದೊಡ್ಡ ಅಮೌಂಟ್. ಆದ್ರೆ ನೀವು ಏನು ಈಗ ಹೇಳ್ತಾ ಇದ್ರಲ್ಲ ಮೀಟರ್ ಬಡ್ಡಿ, ಅದರಲ್ಲಿ 1 ಮೀಟರ್ ಬಡ್ಡಿ. ಮೀಟರ್ ಬಡ್ಡಿಯ ಸಿಸ್ಟಮ್ ಏನಂದ್ರೆ ನಿಮಗೆ ಒಂದು ಹಣ ಕೊಡ್ತೇನೆ ನಾನು, ಹಣ ಕೊಟ್ಟ ಬಳಿಕ ದಿನನಿತ್ಯ ನಾನು ಅದರ ಬಡ್ಡಿಯನ್ನು ಮಾತ್ರ ಸಂಗ್ರಹ ಮಾಡುದು. ಅದರ ಪ್ರಿನ್ಸಿಪಾಲ್ ಅಮೌಂಟ್ ಯಾವಾಗ ಅಂದ್ರೆ ಯಾವಾಗ ನನ್ನಲ್ಲಿ ಒಟ್ಟಿಗೆ ಅಮೌಂಟ್ ಆಗತ್ತೆ ಆಗ ಕೊಟ್ಟಾಗ, ಕೊಡಲು ಯಾವಾಗ ನಾನು ಶಕ್ತನಾಗ್ತೇನೋ ಅವಾಗ ಕೊಟ್ರೆ ಅಲ್ಲಿವರೆಗೂ ಕೂಡ ನಾನು ಮೀಟರ್, ಅದು ಅಲ್ಲಿಯೇ ಶಬ್ದ ಮೀಟರ್ ಪಟ್ಟಿ ಅಂತ ಹೇಳೋದು. ಅಲ್ಲಿ ಅದು ರಿಕ್ಷಾದ ಒಂದು ಕಲ್ಪನೆಯಲ್ಲಿ ಬಂದದ್ದು. ರಿಕ್ಷಾದಲ್ಲಿ ಹೋದಾಗ ರಿಕ್ಷಾಗೆ ಹೇಗೆ ಮೀಟರ್ ರನ್ ಆಗ್ತದೆ, ಈ ರೀತಿ ಬಾಕಿದ್ದನ್ನ ಹೇಗಂದ್ರೆ ಅದರ ಲಿಮಿಟ್ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಪರ್ ಹವರ್ 1 ಗಂಟೆಗೆ ಎಷ್ಟು ಅಂದ್ರೆ ವ್ಯಾಪಾರ. ಮುಂದುವರಿಸಿ. ಆದ್ರೆ ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಂಗಳೂರಿಂದ ಸರ್. ಮಂಗಳೂರು. ತಮ್ಮ ಹೆಸರು ಹೇಳಿ, ಗೊತ್ತಾಗ್ಲಿಲ್ಲ. ಸುರೇಶ್ ಅವರು ಹೇಳಿ, ಏನ್ ಹೇಳ್ತೀರಿ? ಸುರೇಶ್ ಮಾತಾಡಿ, ಏನ್ ಹೇಳ್ತೀರಿ? ಸುರೇಶ್ ಅಂತ ಏಡಿಂದ. ಮಾತಾಡಿ ಸುರೇಶ್ ಅವರೇ. ಎಂತ ಇಲ್ಲ, ನೀವು ಬಡ್ಡಿ ವಿಷಯದಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಹಾಗೆ ಒಂದು ನಾವು ಹೇಳ್ಬೇಕಂತ ಹೇಳ್ಬಿಟ್ಟು ಮನಸ್ಸಾಯ್ತು, ಹಾಗೆ ಫೋನ್ ಮಾಡಿದ್ದೆ. ಮಾತಾಡಿ ಸುರೇಶ್ ಅವರು. ಯಾಕಂದ್ರೆ ಬಡ್ಡಿ ಮಾಫಿಯಾದವರು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಡ್ಡಿಗೆ ಕೊಟ್ಟು 4 ದಿವಸ ಲೇಟ್ ಆದ್ರೆ ಮತ್ತೆ ಅವರು ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಹಾಕ್ತಾರೆ. ಅದೇ ಮತ್ತೆ ಬಡ್ಡಿಗೆ ಬಡ್ಡಿ ಹಾಕಿ ನಮ್ಮ ಹತ್ರ ಇದ್ ಮಾಡ್ತಾರೆ ಅವರು. ಅಂದ್ರೆ ಈ ನಮ್ಮ ಹಾಗೆ ಅದ್ರ ಬಗ್ಗೆ ನೀವು ಒಳ್ಳೇದು ಇದು ಮಾಡ್ತಾ ಇದ್ದೀರಾ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಅವರ ಬಗ್ಗೆ. ಸುರೇಶ್ ಅವರ ಧನ್ಯವಾದಗಳು ಮಾತಾಡೋದಕ್ಕೆ. ಅದೇ ಸರ್, ಒಂದು ನೀವು ಹೇಳ್ತಾ ಇದ್ದೀರಾ ಇದು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳ್ಬಿಟ್ಟು. ಸುರೇಶ್ ಅವರ ಧನ್ಯವಾದಗಳು ಸರ್. ಈಗ ಈ ರೀತಿ ಇರುವಂತ ಬಡ್ಡಿ ಆದ್ರೆ ಈ ತಾವು ಹೇಳುವ ಹಾಗೆ ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ ಸರ್, ನಾನು ಒಂದು ಬಡ್ಡಿ ವ್ಯವಹಾರ ಮಾಡಬೇಕು. ಕಾನೂನಿನಲ್ಲಿ ಅವಕಾಶ ಹೇಗೆ ಮಾಡಬೇಕು? ಕಾನೂನಿನಲ್ಲಿ ಅವರು 1 ಲಕ್ಷದ ಅಷ್ಟು ವ್ಯವಹಾರ ಮಾಡೋದಿದ್ರೆ ಅಲ್ಲಿ ಹೋಗಿ 5,000 ಮನಿ ಲೆಂಡರ್ಸ್ ಆಕ್ಟ್ ಇದೆ, ಕೋಆಪರೇಟಿವ್ ಸಬ್ ರಿಜಿಸ್ಟ್ರಾರ್ ಇದ್ದಾರೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಲ್ಲಿ ಕೆಲವು ಪುಸ್ತಕಗಳನ್ನ ನೀವು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಪಾಸ್ಬುಕ್, ಕೆಲವು ಎಷ್ಟು ನಾವು ಬಡ್ಡಿಯನ್ನ ಹಾಕಿದ್ದೇವೆ ಎಲ್ಲ ವಿವರಗಳನ್ನ ಇಟ್ಟುಕೊಳ್ಬೇಕು. ಆದ್ರೆ ಅವರಿಗೆ ವರ್ಷಕ್ಕೆ 14% ಮಾತ್ರ. ಆದ್ರೆ ಅವರು ಡಿಫಾಲ್ಟ್ ಆದ್ರೆ ಅಂದ್ರೆ ಬಡ್ಡಿಯನ್ನ ಕೊಡ್ಲಿಕ್ಕೆ ಸರಿಯಾದ ಕ್ರಮ ನಿರ್ವಹಿಸದಿದ್ರೆ ಆಗ ಅವರಿಗೆ 16% ಹಾಕ್ಬೋದು. ಅದರಲ್ಲಿ ಕೂಡ ಲೆಕ್ಕಾಚಾರ ಅದನ್ನ ಲೆಕ್ಕ ಇಟ್ಕೊಳ್ಬೇಕು. ಅದು ಇಂಡಿವಿಜುವಲ್ ಆಗಿದ್ರೆ. ಕಾರ್ಪೊರೇಟ್ ಎಲ್ಲರೂ ಕೂಡ ಇರುವಂತದ್ದು ಇದೇ ರೀತಿ. ಯಾರಿಗೂ ಕೂಡ ನೀವು 18% ಹಾಕ್ಬೋದು, 25% ಹಾಕ್ಲಿಕ್ಕೆ ಇಲ್ವೇ ಇಲ್ಲ. ಹಾಗಾಗಿ
ಬಡ್ಡಿ ವ್ಯವಹಾರ ಮಾಡುವವರಿಗೆ ಕಾನೂನಲ್ಲಿ ಅವಕಾಶ ಇದೆ. ಅವ್ರ ಸೊಸೈಟಿ ಸುಲಿಗೆ ಮಾಡೋದಕ್ಕೆ ಅವಕಾಶ ಇಲ್ಲ, ಸುಲಿಗೆಗೆ ಅವಕಾಶ ಇಲ್ಲ. ಎಸ್ ಸರ್. ಅಂದ್ರೆ ಈಗ ನಾನು ಕೇಳ್ಬೇಕಾದ ನಾಯಿ ಕೊಡೆಗಳಂತ ಇದೆ, ಅಲ್ಲಲ್ಲಿ ನಾನು ಆಗ್ಲೇ ಹೇಳಿದೆ, ಅಲ್ಲಲ್ಲಿ ಬರ್ತಾರೆ ಬಡ್ಡಿ ಸುಲಭವಾಗಿ ಜನಗಳಿಗೆ ಲೋನ್ ಸಿಗೋದು ಅಂತ ಹೇಳಿದ್ರೆ ಬಡ್ಡಿ ದಂಧೆ ಮಾಡೋರ ಜೊತೆ. ಅಂದ್ರೆ ಇವರು ಏನು ಕಾರ್ಯಾಚರಿಸ್ತಾ ಇದ್ದಾರೆ, ಇವ್ರು ಎಲ್ಲರೂ ಗವರ್ಮೆಂಟ್ ನ ರೂಲ್ಸ್ ಅನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ನೀವು? ಸಾರ್ವಜನಿಕ ಸಂಪರ್ಕದಲ್ಲಿ ಇರುವಂತವ್ರು. ಹೌದು, ನಮ್ಮಲ್ಲಿ ಎಷ್ಟೋ ಕಕ್ಷಿಗಾರರು ಬರ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬರುವಂತದ್ದು ನಾಯಿ ಕೊಡೆಗೆ ಆಹಾರ ನೀಡುವವರು ಯಾರು? ಎಸ್, ನಮ್ಮ ಕಾನೂನು ಪಾಲಕರೇ. ನಾವು ಎಲ್ಲಾದ್ರೂ ಈ ಬಡ್ಡಿ ಜಾಸ್ತಿ ಆಗಿದೆ ಅಂತ ಮೊದಲು ಹೇಳ್ಬೇಕಾದ್ರು ಪೊಲೀಸರಿಗೆ. ಅಲ್ಲಿ ಪೊಲೀಸರ ಗಮನಕ್ಕೆ ಇದ್ರೂ ಕೂಡ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲ ನನ್ಗೆ ಅನಿಸ್ತದೆ 75% ಪೊಲೀಸರು ಈ ಬಡ್ಡಿಗೆ ಕೊಡ್ತಾ ಇದ್ದಾರೆ. ಎಸ್ ಧರ್ಮೇಂದ್ರ ಅವರು ಏನ್ ಹೇಳ್ತೀರಿ? ಅಂದ್ರೆ ಒಂದು ಇಲಾಖೆಗೆ ಅಥವಾ ಒಂದು ವ್ಯವಸ್ಥೆಗೆ ಗೊತ್ತೇ ಆಗದೆ ಈ ದಂಧೆಗಳು ನಡೀತಾ ಇದೆ ಅನ್ನೋದನ್ನು ಒಪ್ಪಬಹುದಾ? ಖಂಡಿತ ಇಲ್ಲ. ಯಾಕೆಂದ್ರೆ ಮಾಮೂಲಿ ಅಂತ ಒಂದಿರುತ್ತೆ, ಅದು ಮಾಮೂಲಿ ಹೋಗುತ್ತೆ. ಯಾಕೆಂದ್ರೆ ಈಗ ನಮ್ಮ ವಕೀಲರು ಹೇಳಿದಾಗೇನೆ ಯಾವ ಕೊನೆಗೆ ಬಂದು ನಮ್ಮಿಂದ ಏನೂ ಸಾಧ್ಯ ಇಲ್ಲ, ಆ ಸಮಯದಲ್ಲಿ ಇಲಾಖೆಯು ನಮಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಬರೋದು ನಾವು ವಕೀಲರ ಹತ್ರ. ಸರ್ ಈ ತರ ಆಗಿದೆ, ನಮಗೆ ಮೇಲೆ ಇದೆ ಆಗಿರುವಾಗ ಏನಾಗುತ್ತೆ, ಈ ವಿಚಾರ ಪೊಲೀಸ್ನವರ ಗಮನಕ್ಕೆ ಬಂದೇ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಈಗ ನಮಗೆ ಅನ್ಯಾಯದ ಕೂಡಲೇ ನಾವು ಪ್ರಪ್ರಥಮವಾಗಿ ಹೋಗುವಂತದ್ದು ಸ್ಟೇಷನಿಗೆ. ಈಗ ಚೆಕ್ ತಕೊಂಡ ಮತ್ತೊಂದು ಮಗದೊಂದ ಇದೆಲ್ಲವೂ ಗೊತ್ತಿದ್ದು ಕೊಟ್ಟು ಸಹ ಅವನ್ನ ಮಾಮೂಲಿ ತಗೊಂಡಿರೋದ್ರಿಂದ, ಯಾಕೆಂದ್ರೆ ಯಾವತ್ತು ಅನ್ಯಾಯ ಮಾಡಿದವನು ಈಗ ಯಾವುದೇ ಒಂದು ಇದ್ರೊಳಗೆ 2 ನಂಬರ್ನ ಅಂದ್ರೆ ಸೆಕೆಂಡ್ ನಂಬರ್ ದಂಧ ಅಂತ ಹೇಳ್ತಾರೆ, ಇದಕ್ಕೆ ಒಂಥರದ ಹೆಸರು ಕೊಡಕ್ಕಾಗತ್ತೆ. ಅಂಥವನು ಫಸ್ಟ್ಗೆ ಸ್ಥಳೀಯ ಇಲಾಖೆಯನ್ನು ಚೆನ್ನಾಗಿ ಇಟ್ಕೋತಾನೆ. ನಾನು ಅವಾಗ ಹೇಳಿದಾಗೇನೆ ರಿಕವರಿಗೆ ಪೊಲೀಸ್ನವರು ಬೇಕು, ಮತ್ತೊಂದಕ್ಕೆ ಪೊಲೀಸ್ನವ್ರು ಬೇಕಾ. ಆಗಿರುವಾಗ ಆ ಪೊಲೀಸ್ನವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯುವುದಿಲ್ಲ, ಗೊತ್ತಿದೆ ನಡೀತದೆ. ಆದರೆ ಮಾಮೂಲಿ ಹೋಗುವುದರಿಂದ ಅಥವಾ ಈ ರಿಕವರಿಯಲ್ಲಿ ಪೊಲೀಸ್ನವರು ನೇರವಾಗಿ ಭಾಗಿಯಾಗಿರುವುದರಿಂದ ಈ ವಿಚಾರಗಳನ್ನ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸ್ತದೆ. ಯಾಕೆಂದ್ರೆ ಅವರಿಗೆ ಮಾಮೂಲಿ ಬರೋದು ತಪ್ಪು ಹೋಗುತ್ತೆ, ಎಲ್ಲವೂ ನಡೀತದೆ. ಈಗ ನಾನು ನೋಡಿದ ಮಟ್ಟದಲ್ಲಿ ನನಗೆ ನಾವು ಗ್ರಾಹಕರ ವೇದಿಕೆಯಲ್ಲಿ ನಮ್ಗೆ 2-3 ಕೇಸ್ ಬಂದ ಪ್ರಕಾರ ಪೊಲೀಸ್ ಇಲಾಖೆಗೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಇನ್ನೊಂದು ಹೆಸರು ಬೇಡ ನನಗೆ, ಅಲ್ಲಿ ಅವರಿಗೆ ನೇರವಾಗಿ ಅಲ್ಲಿಂದ ಒಂದು ಇದು ಕೊಟ್ಟಿದ್ರು, ಚೆಕ್ ತಕೊಂಡು ಅಲ್ಲಿ ಉಲ್ಟಾ ಅವನನ್ನ ರಾತ್ರಿ 9 ಗಂಟೆಗೆ ಪೊಲೀಸ್ನವ್ರು ಮನೆಗೆ ಹೋಗಿ ಅವನ್ನ ಏನು ಬಡ್ಡಿಯಲ್ಲಿ ತಗೊಂಡಿದ್ದಾರೆ ಅವನನ್ನ ಎಳ್ಕೊಂಡು ಬಂದು ಅವನ ಹತ್ರ ಮುಚ್ಚಳಿಗೆಯನ್ನು ಬರೆಸಿ ಆಮೇಲೆ ಆ ಫೈನಾನ್ಸರ್ ಅವರನ್ನ ಜೊತೆಯಲ್ಲಿ ಇದ್ಕೊಂಡು ಇವನ್ನ ಕಳಿಸಿದ್ದಾರೆ. ತಪ್ಪು ಅಲ್ಲಿರುವಂತದ್ದು ಫೈನಾನ್ಸರ್ ಅವ್ರದ್ದೆ, ಆದ್ರೂ ಪೊಲೀಸ್ನವರು ಅವನಿಗೆ ಒಂದು ಸ್ಪಷ್ಟ ಕರಾವಳಿಯ ಜಿಲ್ಲೆಗಳಲ್ಲಿ ಬಡ್ಡಿ ದಂಧೆ ಕಾರ್ಯಾಚರಿಸ್ತಾ ಇದೆ ಅನ್ನುವಂಥದ್ದು ಖಂಡಿತಪ್ಪ. ಅದ್ರೊಳಗೆ ಏನು ಎರಡನೇ ಮಾತು, ಸರ್ಕಾರ ಜಾಸ್ತಿ ಸೀರಿಯಸ್ ಆಗಿ ಇಲ್ಲ, ಇಲ್ಲಿ ಜಿಲ್ಲಾಡಳಿತ ಜಾಸ್ತಿ ಸೀರಿಯಸ್ ಆಗಿ ಇಲ್ಲ ಅಂತಾದ್ರೆ ನಾವು ಹಾಗೆ ಅನ್ಕೊಳ್ಬೇಕಿತ್ತು. ಏನ ನಮ್ಮಲ್ಲಿ ಇದೆ ಇಲ್ಲಿರುವಂತ ಬಡ್ಡಿ ವ್ಯವಹಾರದ ಸಿಸ್ಟಮ್ ಅನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ನಾನು ಸಂಸ್ಥೆಗಳ ಹೆಸರು ಹೇಳುವುದಿಲ್ಲ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇದೆ, ಈಗ ಸ್ವಸಹಾಯ ಸಂಘಗಳು. ಇಲ್ಲಿ 2-3 ಸಂಸ್ಥೆಗಳು ನಡೆಸ್ತಾ ಇದೆ. ಇವು ಕೂಡ ಬಡ್ಡಿ ವ್ಯವಹಾರವೇ. ಮೈಕ್ರೋ ಫೈನಾನ್ಸ್ ಅಂತ ಹೇಳುವಂಥದ್ದು RBI ಏನ್ ಮಾಡಿದೆ ಅಂದ್ರೆ 1990 ಹೊತ್ತಿಗೆ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಯಾಕೆ ತಂದಿದೆ ಅಂದ್ರೆ ಅದನ್ನು ಈ ಪೊಲೀಸರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದು ತಂದದ್ದು ಗ್ರಾಮೀಣ ಮಟ್ಟದಲ್ಲಿ ಜನಜೀವನ ಒಂದು ಅವರಿಗೆ ಅಗತ್ಯ ಬಿದ್ದಾಗ, ಹಣ ಬಿದ್ದಾಗ ಯಾವ ರೀತಿ ಅವರವರೇ ನಿರ್ವಹಿಸಿಕೊಳ್ಬಹುದು. ಅದಕ್ಕೆ ನಬಾರ್ಡ್ ಅನ್ನ ಒಂದು ಟ್ರಸ್ಟಿಯಾಗಿ ಇಟ್ಕೊಂಡಿದ್ರು. ನಬಾರ್ಡ್ ಇದಕ್ಕೆ ಹಣ ಕೊಡುತ್ತೆ. ನಬಾರ್ಡ್ ಹೈಯೆಸ್ಟ್ ಅಂದ್ರೆ 4% ಅಲ್ಲಿ, ಬ್ಯಾಂಕಿಗೆ ಕೂಡ 4% ಅಲ್ಲಿ ಕೊಡುದು ನಬಾರ್ಡ್. ಅದೇ 4% ಅಲ್ಲಿ ಈ NGOs ಏನಿದ್ದಾರೆ ಅವ್ರಿಗೆ ಕೊಡ್ತಾರೆ. ಆದ್ರೆ ಇವ್ರು ಕೊಡುದು ತಿಂಗಳಿಗೆ 18%. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಿದೆ ಅವರು ಇವರಿಗೆ 18% ಕೊಟ್ರೆ 100 ರೂಪಾಯಿಗೆ ತಿಂಗಳಿಗೆ 18 ರೂಪಾಯಿ ಆದ್ರೆ ವರ್ಷಕ್ಕೆ 1000 ಚಿಲ್ಲರೆ, ಸರಿ 200 ರೂಪಾಯಿ ಚಿಲ್ಲರೆ, ಅಂದ್ರೆ ವರ್ಷಕ್ಕೆ 200% ಆಯ್ತು. ಈ ಕ್ಯಾಲ್ಕುಲೇಷನ್ ಅನ್ನ ಅದಕ್ಕೆ ಹೇಳುವಂಥದ್ದು ಈ RBI ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ. ಮೊನ್ನೆ ಬಂದಂತ ಅಂದ್ರೆ ಹಿಂದೆ ಆ ಕಾನೂನಿತ್ತು, ಆದ್ರೆ ಅದನ್ನ ಮೊನ್ನೆ ಸರ್ಕಾರ ಎಲ್ಲಾ ದಿನಪತ್ರಿಕೆಗಳಲ್ಲಿ ಜಾಹೀರಾತು ಹಾಕುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಪವರ್ ಕೊಟ್ಟಂತ. ಆದ್ರೆ ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ 2 ಸಂಸ್ಥೆಗಳು ಪೊಲೀಸ್ ಮೇಲೆ ಇರುವಂತಹ ಒಂದು ಹಿಡಿತ. ಇಲ್ಲಿ ಲೋಕಲ್ ಬಡ್ಡಿ ವ್ಯಾಪಾರಿಗಳ ಮೇಲೆ ಹಿಡಿತ ಸಾಧಿಸಿದ್ರೆ ಅವರ ಬುಡಕ್ಕೆ ನೀರು ಬರುತ್ತೆ. ಗ್ರಾಮೀಣ ಮಟ್ಟದಲ್ಲೂ ಬರುತ್ತೆ, ಎಲ್ಲ ಕಡೆಯಲ್ಲೂ ಬರುತ್ತೆ. ಎಸ್ ಹೆಗಡೆ ಅವರ ಅದೇ ರೀತಿ ಧರ್ಮೇಂದ್ರ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀರಿ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ